ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪಳದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು 2 ಹಸುಗಳನ್ನು ಬಲಿ ತೆಗೆದುಕೊಂಡ ಘಟನೆ ನಡೆದಿದೆ. ತೋಮರ ಎಂಬವರಿಗೆ ಸೇರಿದ 7 ವರ್ಷದ ದನ ಮತ್ತು ಸುರೇಂದ್ರ ಹೆಗ್ಡೆ ಎಂಬವರಿಗೆ ಸೇರಿದ 9 ವರ್ಷದ ದನ ಪ್ರಾಣ ಕಳೆದುಕೊಂಡಿದೆ. ಗದ್ದೆಯಲ್ಲಿ ತುಂಡಾಗಿ ಬಿದ್ದಿರುವ ವಿದ್ಯುತ್ ತಂತಿಯ ಬಳಿ ಹಸುಗಳು ಮೇಯುತ್ತಾ ಹೋಗಿದ್ದು, ಅಲ್ಲಿ ವಿದ್ಯುತ್ ಸ್ಪರ್ಶಿಸಿದಾಗ ಬೊಬ್ಬೆ ಹೊಡೆದುದರಿಂದ ಪ್ರಕರಣವು ಬೆಳಕಿಗೆ ಬಂತು. ಆ ಜಾಗದಲ್ಲಿ 2 ಉಡ, ಸುಮಾರು 10 ಕೇರೆ ಹಾವುಗಳು ಕೂಡ ಸತ್ತ ಸ್ಥಿತಿಯಲ್ಲಿ ಕಂಡುಬಂದಿದೆ. ಪಂಚಾಯತ್ ಅಧ್ಯಕ್ಷ ವಾಸುದೇವ ಉಪಾಧ್ಯಾಯ, ಸದಸ್ಯರಾದ ಮಹಮ್ಮದ್ ಅಸ್ಲಾಂ, ತೆಸ್ಲಿನಾ ರೋಡ್ರಿಗಸ್, ರಮೇಶ್ ಶೆಟ್ಟಿ, ಸಹಾಯಕ ನಿರ್ದೇಶಕರು ಪ್ರಭಾರ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಾಯಿಷಾ ಚೌಟ, ಪಶುವೈದ್ಯಾಧಿಕಾರಿ ಗುರುರಾಜ್, ಶಾಖಾಧಿಕಾರಿ ಜಿಎಂ ನಾಯಕ್, ಗ್ರಾಮ ಕರಣಿಕ ಉಷಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿ ಕಿಶೋರ್ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.